ಆಹಾರ ಅರಸಿ ಕಾಡಿನಿಂದ ನಾಡಿಗೆ ಬಂದ ಕರಡಿಯೊಂದು ತಡೆಗೋಡೆ ಇಲ್ಲದಿರುವ ಆಳವಾದ ಬಾವಿಯ ನೀರಿನಲ್ಲಿ ಮುಳುಗಿ ಮೃತಪಟ್ಟಿರುವ ಘಟನೆ ನಡೆದಿದೆ. ಕೊರಟಗೆರೆ ತಾಲೂಕಿನ ದೊಗ್ಗನಹಳ್ಳಿ ಗ್ರಾಮದ ರೈತ ಹನುಮಂತರಾಯಪ್ಪ ಎಂಬವರ ತೆಂಗಿನ ತೋಟದ ಮಧ್ಯೆ ಇರುವ ಆಳವಾದ ಬಾವಿಗೆ ಬಿದ್ದ ಕರಡಿ ಈಜುವ ಶಕ್ತಿಯಿಲ್ಲದೆ ಸಾವನ್ನಪ್ಪಿದೆ. ವಿಷಯ ತಿಳಿದ ಕೊರಟಗೆರೆ ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗ ತಕ್ಷಣ ಸ್ಥಳಕ್ಕೆ ಆಗಮಿಸಿ ಗ್ರಾಮಸ್ಥರ ಸಹಾಯದಿಂದ ಮೃತ ಕರಡಿಯನ್ನ ಬಾವಿಯಿಂದ ಮೇಲೆತ್ತುವ ಕಾರ್ಯವನ್ನ ಮಾಡಿದ್ದಾರೆ. 13/1/2021 ಒಂದು ಕರಡಿ ಸತ್ತೋಗಿದೆ ಅಂದ್ಬಿಟ್ಟು ನಮಗೆ ಒಂದು 6 ಗಂಟೆಗೆ ಮೆಸೇಜ್ ಬಂತು. ಸೊ ಇಮಿಡಿಯೇಟ್ ನಾವು ಸ್ಪಾಟ್ಗೆ ಹೋಗಿ ಅದೆಲ್ಲ ಸ್ಥಳ ಪರಿಶೀಲನೆ ಮಾಡಿ ನೋಡಲಾಗಿ ಯಾಕೆ ಅದು ಒಂದು 2 ರಿಂದ 3 ದಿನದ ಹಿಂದೆಯೇ ಕರಡಿ ಆಹಾರವನ್ನು ಅರಸ್ಕೊಂತ ಬಂದು ಆಕಸ್ಮಿಕವಾಗಿ ಆಯ ತಪ್ಪಿ ಬಾವಿಗೆ ಬಿದ್ದೋಗಿದೆ. ಆ ಬಾವಿನಲ್ಲಿ ನೀರಿರೋದ್ರಿಂದ ಅದು ಹಂಗೆ ಸತ್ತು ಒಳಗಡೆ ಮುಳುಗೋಗಿದೆ. ಮೋಸ್ಟ್ಲಿ ಇವತ್ತು ಅದು ಮೇಲ್ಕೆ ತೇಲಿದೆ. ಸೊ ಅದರಿಂದ ಆ ಬಾವಿ ಮಾಲೀಕರು ನಮಗೆ ಮಾಹಿತಿ ತಿಳಿಸಿದ್ರು. ಕೂಡಲೇ ಅದನ್ನು ಇದು ಮಾಡಿ ನಾವು ಇದನ್ನು ತೆಗೆದು ಆಚೆ ಕಡೆ ಇದು ಮಾಡಲಾಯಿತು. ಸೊ ಈ ರೀತಿ ಇದನ್ನು ವೈಲ್ಡ್ ಲೈಫ್ ಸ್ಯಾಂಚುರಿ ಏರಿಯಾ ಪಕ್ಕದಲ್ಲೇ ಇರೋದ್ರಿಂದ ಈ ಕರಡಿಯನ್ನು ಆಹಾರ ಅರಸ್ಕೊಂಡು ಬರೋದು ಸಾಮಾನ್ಯವಾಗಿತ್ತು. ಈ ಥರ ಎಲ್ಲೆಲ್ಲಿ ಓಪನ್ ವೆಲ್ಗಳಿದೆ ಆ ಓಪನ್ ವೆಲ್ಗಳ ಸುತ್ತ ಈ ತಡೆಗೋಡೆಯನ್ನು ನಾವು ನಿರ್ಮಾಣ ಮಾಡಿದ್ರೆ ಈ ರೀತಿ ಕರಡಿಯ ಸಾವನ್ನು ತಪ್ಪಿಸ್ಬೋದು. ಸೊ ಆ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲ ರೈತ ಬಾಂಧವರಲ್ಲಿ ನಾನು ಮನವಿ ಮಾಡ್ಕೊತೀನಿ. ಮತ್ತು ಈಗ ಆಲ್ರೆಡಿ ಮೃತಪಟ್ಟಿದ್ದ ಕರಡಿಯನ್ನು ಮರಣೋತ್ತರ ಪರೀಕ್ಷೆ ನಡೆಸಿ ನಾವು ನಮ್ಮ ACF ಅಧಿಕಾರಿಗಳ ಸಮಕ್ಷಮದಲ್ಲಿ ನಾವು ಅದನ್ನು